2016ರ ಮೇ 23ರಂದು ಸ್ಥಾಪನೆಗೊಂಡ ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಹಕಾರಿ ಒಕ್ಕೂಟದ ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಮಂಗಳೂರಿನ ಪುರಭವನದಲ್ಲಿ ಗುರುವಾರ ಅತ್ಯಂತ ಅದ್ದೂರಿಯಾಗಿ ನಡೆಯಿತು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಉದ್ಯಮಿ ಹಾಗೂ ಅಸ್ತ್ರ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾದ ಲಂಚುಲಾಲ್ ಕೆಎಸ್ ಅಧಿಕಾರ ಸ್ವೀಕರಿಸಿ ಮಾತನಾಡಿ, ನಾನು ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಅದನ್ನು ಈಗ ಮಾತಿನಲ್ಲಿ ಹೇಳುವುದಿಲ್ಲ, ಬದಲಾಗಿ ಅವೆಲ್ಲವನ್ನೂ ಮಾಡಿ ತೋರಿಸುತ್ತೇನೆ. ಮುಂದಿನ 2 ವರ್ಷಗಳ ಒಳಗೆ ತುಳು ಚಿತ್ರರಂಗ ಬೇರೆಯದೇ ಎತ್ತರವನ್ನು ಏರುವುದಕ್ಕೆ ಪೂರಕವಾದ ಹಲವಾರು ಯೋಜನೆಗಳನ್ನು ಸಮಿತಿಯ ಸದಸ್ಯರು ಹಾಗೂ ತುಳು ಚಿತ್ರರಂಗದ ಹಿರಿಕಿರಿಯ ಕಲಾವಿದರ ಅಭಿಮಾನಿಗಳ ಸಹಕಾರದೊಂದಿಗೆ ಅನುಷ್ಠಾನಿಸಲಾಗುವುದು ಎಂದರು. ಮಸ್ತ್ ರೆಸ್ಪಾನ್ಸಿಬಿಲಿಟಿ ಫೀಲ್ ಉಂಟು. ಸೊ ಪಾತ್ರ ಯಾವ ಮನ್ಪೆ ಇಂದು ಮನ್ಪೆ 100% ಪನ್ಪುಜೆ ಆ ಮಂತದ 100% ತೋಜವೆ ಈ ಇಂಡಸ್ಟ್ರಿನ ಒಡೆ ಮುಟ್ಟೆ ಎತ್ತವೆ ಬಂದು ಒಂದು ಮೈಂಡ್ ಸೆಟ್ ಉಂಟು ಸರ್. ಬಟ್ ഞാൻ ಲಾಸ್ಟ್ ಟೈಮ್ಲೆ ಪಣೋದಿತ್ತುಂಡು ಕ್ಯಾಟ್ಕ ಪಣ್ಣೊಂದು ಸಂಸ್ಥೆ ನಾನು ಇಲ್ಲಗೋಸ್ಕರ ನನ್ನ ಫ್ಯಾಮಿಲಿಗೋಸ್ಕರ ಅತ್ತ ಎಂದರೆ ಟಾಪ್ ಅಪ್ ಮನ್ಪು ಪಂಡ ಎಡ್ಡೆ ಲೆವೆಲ್ಗೆ ಕಂಡು ಪಂಡ ಈ ಒಂದು ಸಂಸ್ಥೆ ಒಂದು ನೆಕ್ಸ್ಟ್ ಲೆವೆಲ್ ಎತ್ತವನ್ನ ಬೇಲೆ 100% ಮನ್ಪೆ 2 ವರ್ಷ ಟರ್ಮ್ ಉಂಡು. ನಾನು ಲಾಸ್ಟ್ ಟೈಮ್ಲ ಕದ್ರಿ ವಿಂಡನಿಗೆ ಪಂತೆ 2 ವರ್ಷ ಟರ್ಮ್ ಉಂಡು. ಈ 2 ವರ್ಷ ಆಲ್ಮೋಸ್ಟ್ ಇತ್ತೆ 9 ವರ್ಷ ಉಂಡು. ಎಡ್ಡೆ ಮಲ್ಲ ವ್ಯಕ್ತಿನೆಗಳು ಅವೇ ನಡಪ ಒಂದು ಬತ್ತಂದು ಅವ ಅಂಚನೆ ಕೈಗೊಂಜಿ ಹ್ಯಾಂಡ್ ಓವರ್ ಕೋರಿ ನನಾತ್ ಮಸ್ತ್ ಯೋಚನೆ ಉಂಟು. ಐಟೊಂಜಿ ಪನೋಲಿ ಪಂಡ ಆಲ್ರೆಡಿ ನಮ್ಮ ಈ ಒಂದು ತುಳು ಇಂಡಸ್ಟ್ರಿ ಆಲ್ಮೋಸ್ಟ್ 16 ಥಿಯೇಟರ್ಸ್ ಉತ್ತನ ಆಲ್ರೆಡಿ ನಮ್ಮ ಅರ್ಜುನ್ ಭಾಯ್ ಆಲ್ರೆಡಿ ಡಿಸ್ಕಸ್ ಆತಂದು ನಮ್ಮ ಒಂಜಿ ಬಲೂನ್ ಥಿಯೇಟರ್ಸ್ ಪ್ಲಾನ್ ಆವೊಂದುಂಡು. ಓಲೋಲು ಥಿಯೇಟರ್ಸ್ ಕೊರತೆ ಉಂಡ ನೋಟ್ ಮನ್ಪರೆ ಪಂತೆ ನಮ್ಮಡ್ದು ಆಪುಂಡ ಮ್ಯಾಕ್ಸಿಮಮ್ ಸಪೋರ್ಟ್ ಅದೊಂಜಿ ಬಲೂನ್ ಥಿಯೇಟರ್ ಆದ ಈ ಇಂಡಸ್ಟ್ರಿಗೋಸ್ಕರ ಏನ್ ಮನ್ಪೆ ಬಂದು ಏನ್ ಪನ್ನೊಂದುಲ್ಲ. ಶಾಸಕ ಡಿ ವೇದವ್ಯಾಸ ಕಾಮತ್, ಮಂಗಳೂರು ವಕೀಲರ ಸಂಘದ ಅಧ್ಯಕ್ಷ ರಾಘವೇಂದ್ರ ಎಚ್ವಿ, ಉದ್ಯಮಿ ಪ್ರಕಾಶ್ ಕುಂಪಲ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರನಾಥ್ ಗಟ್ಟಿ ಕಾಪಿಕಾಡ್, ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಜೋಕಿಮ್ ಸ್ಟಾನಿ ಅಲ್ವಾರಿಸ್, ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಉಮರ್ ಯುಎಚ್ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಟ್ಕಾದ ನೂತನ ಉಪಾಧ್ಯಕ್ಷರಾದ ಅನೂಪ್ ಸಾಗರ್ ಹಾಗೂ ಸಂದೀಪ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಸುಧಾಕರ್ ಶೆಟ್ಟಿ ಬೆದ್ರಾ, ಕೋಶಾಧಿಕಾರಿ ಅನಿಲ್ ಕರ್ಕೇರ ಮತ್ತಿತರರು ಉಪಸ್ಥಿತರಿದ್ದರು.